ಸೈಬರ್ ಕ್ರೈಮ್ಗಳು ಸಂಭವಿಸಿದಂತಹ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಸೂಕ್ತ ಸಲಹೆ ಸೂಚನೆಗಳನ್ನು ನೀಡುತ್ತಾ ಬರ್ತಾ ಇರುವಂತಹ ಮಂಗಳೂರಿನ ಇಂಜಿನಿಯರಿಂಗ್ ಪ್ರೊಫೆಸರ್ ಸೈಬರ್ ಕ್ರೈಮ್ ತಜ್ಞ ಅನಂತಪ್ರಭು ಅವರು ತಮ್ಮ ವಿಶೇಷ ಸಮಾಜ ಸೇವೆಯ ಮೂಲಕ ಸಮಾಜ ಸೇವಕರು ಆಗುವವರಿಗೆ ಪ್ರೇರಣೆಯಾಗಿ ನಿಂತಿದ್ದಾರೆ. ನಗರದಲ್ಲಿ ಬರಿಗಾಲಿನಲ್ಲಿ ನಡೆಯುವ ಮಕ್ಕಳಿಗೆ ಚಪ್ಪಲಿ, ನೀರಿನ ಬಾಟಲ್ ಸೇರಿದಂತೆ ಶಾಲಾ ಮಕ್ಕಳಿಗೆ ಬೇಕಾದಂತಹ ಅಗತ್ಯ ವಸ್ತುಗಳನ್ನು ತಮ್ಮ ಕಾರಿನಲ್ಲಿ ಹೇರಿಕೊಂಡು ಹೋಗುವ ಇವರು ಅದನ್ನು ಉಚಿತವಾಗಿ ಹಂಚುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಕುರಿತಂತೆ ಮಾಧ್ಯಮಗಳೊಂದಿಗೆ ಮಾತನಾಡಿರುವ ಅವರು, ಕೊರೋನಾದಂತಹ ಸಂದರ್ಭದಲ್ಲಿ ಆನ್ಲೈನ್ನಲ್ಲೇ ನಡೀತಾ ಇದ್ದ ತರಗತಿಗಳು ಆಫ್ಲೈನ್ನಲ್ಲಿ ನಡೀತಾ ಇದೆ. ಹೀಗಾಗಿ ಮಕ್ಕಳು ರಸ್ತೆಯಲ್ಲೇ ನಡೆದುಕೊಂಡು ತರಗತಿಗಳಿಗೆ ತೆರಳುತ್ತಾರೆ. ಆಗ ಅವರ ಕಾಲುಗಳಿಗೆ ಕಲ್ಲು ಅಥವಾ ಮುಳ್ಳುಗಳು ತಾಗಿ ಗಾಯಗಳು ಆಗುವಂತಹ ಸಂದರ್ಭಗಳು ಜಾಸ್ತಿ ಇರ್ತವೆ. ಕೆಲವೊಮ್ಮೆ ಆರ್ಥಿಕ ಸಮಸ್ಯೆಗಳು ಇರೋ ಪೋಷಕರಿಗೆ ಮಕ್ಕಳಿಗೆ ಚಪ್ಪಲಿಯನ್ನು ತೆಗೆದುಕೊಳ್ಳಲಾಗದಂತಹ ಪರಿಸ್ಥಿತಿ ಇರ್ತವೆ. ಹೀಗಾಗಿ ಬರಿಕಾಲಿನಲ್ಲಿ ನಡೆಯುವ ಮಕ್ಕಳಿಗೆ ಉಚಿತವಾಗಿ ಚಪ್ಪಲಿ ಹಂಚುವ ಕೆಲಸವನ್ನು ಮಾಡ್ತಾ ಇದ್ದೇನೆ. ನಗರದ KSRTC ಬಸ್ ಸ್ಟ್ಯಾಂಡ್ನ ಹತ್ತಿರ ಲೀಡರ್ ಫುಟ್ವೇರ್ನ ಮಾಲಕರು ಒಂದು ಚಪ್ಪಲಿಯನ್ನ ಕೇವಲ 70 ರೂಪಾಯಿ ಹಾಗೆ ನೀಡ್ತಾ ಇದ್ದು, ನಮ್ಮ ಸಣ್ಣ ಮಟ್ಟದ ಸಮಾಜ ಸೇವೆಗೆ ನನ್ನ ಗೆಳೆಯರ ಬಳಗದವರು ಕೂಡ ಬೆಂಬಲವನ್ನು ನೀಡ್ತಾ ಬಂದಿದ್ದಾರೆ. ಈ ಸಮಾಜ ಸೇವೆ ಇಲ್ಲಿಗೆ ನಿಲ್ಲುವುದಿಲ್ಲ, ನಿರಂತರವಾಗಿ ಮುಂದುವರಿಯಲಿದೆ ಎಂದರು. ಇನ್ನು ಪ್ರತಿಯೊಬ್ಬರು ತಮ್ಮ ಗ್ರಾಮ, ಜಿಲ್ಲೆಯಲ್ಲಿ ಇಂತಹ ಸಾಮಾಜಿಕ ಸೇವೆಯ ಮನೋಭಾವನೆಯನ್ನ ಬೆಳೆಸಿಕೊಂಡ್ರೆ ಉತ್ತಮವಾದ ಸಮಾಜದ ನಿರ್ಮಾಣ ಮಾಡಲು ಸಾಧ್ಯ ಎಂದು ಮನವಿಯನ್ನ ಮಾಡಿದ್ರು. ಸೊ ಒಂದು ವಿಶೇಷ ಏನು ಕಂಡಿತ್ತಂದರೆ, ನನಗೆ ಹೋಗ್ತಾ ಇರುವಾಗ ತುಂಬ ಮಕ್ಕಳು ಎಸ್ಪೆಷಲಿ ಮಂಗಳೂರಲ್ಲೇ ಚಪ್ಪಲ್ ಹಾಕದೆ ಸ್ಕೂಲಿಗೆ ಹೋಗ್ತಾ ಇದ್ದಾರೆ. ಈಗ ಶೂಸ್ ಬಿಡಿ, ಯಾಕೆಂದರೆ ಅಟ್ಲೀಸ್ಟ್ ಒಂದು ಚಪ್ಪಲಿ ಹಾಕಿ ಹೋಗಬೇಕು, ಆ ಚಪ್ಪಲಿ ಕೂಡ ಆಗ್ತಾ ಇಲ್ಲ. ಮತ್ತು ನಮ್ಮೂರಲ್ಲಿ ನಾವು ತುಂಬ ಬೆಳವಣಿಗೆಯನ್ನು ನೋಡ್ತಾ ಇದ್ದೇವೆ. ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ ಆಗ್ತಾ ಇದೆ. ಸೊ ರೋಡ್ಸ್ಗಳ ಕೆಲಸ ಎಲ್ಲ ಆಗ್ತಾ ಇವೆ, ಮತ್ತು ತುಂಬ ಕಡೆ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ ಆಗುವಾಗ ಸೊ ಅಲ್ಲಿ ಸ್ವಲ್ಪ ಡೆಬ್ರಿಸ್ಸು, ಮುಳ್ಳುಗಳು ಎಲ್ಲ ಇರೋದು ಸಹಜ. ಸೊ ಅದನ್ನು ನೋಡಿ ನನಗೆ ಸ್ವಲ್ಪ ಏನು ಕಂಡಿತ್ತಂದರೆ, ಮಕ್ಕಳು ಈ ಚಪ್ಪಲಿ ಹಾಕಿಯೇ ಹೋಗಬೇಕು, ಇಲ್ಲದಿದ್ದರೆ ಅವರಿಗೆ ಎಲ್ಲಿಯಾದರೂ ಸ್ವಲ್ಪ ನೋವಾದರೆ ಕೂಡ ಇಡೀ ದಿನ ವೇಸ್ಟ್ ಆಗುತ್ತೆ. ಅವರು ಶಾಲೆಯಲ್ಲಿ ಕೂರಿ ಅವರಿಗೆ ಪಾಠ ಕೇಳಲಿಕ್ಕಾಗಲ್ಲ, ಕಾನ್ಸಂಟ್ರೇಟ್ ಮಾಡಲಿಕ್ಕಾಗಲ್ಲ. ನಾವು ಲಾಸ್ಟ್ ಟೈಮ್ ಒಂದು ಪ್ರಾಜೆಕ್ಟ್ ಮಾಡಿದ್ವಿ. ಏನಂದರೆ, ಮಕ್ಕಳಿಗೆ ಒಂದು ವಾಟರ್ ಬಾಟಲ್ ಕೊಡ್ತಾ ಇದ್ವಿ, ಮತ್ತು ಶಾಲೆಗಳಲ್ಲಿ ಒಂದು ವಾಟರ್ ಬೆಲ್ ಅಂತ ಒಂದು ಕಾನ್ಸೆಪ್ಟ್ ಮಾಡಿದ್ದು. ಸೊ ಮಕ್ಕಳಿಗೆ ಒಂದು ಎವ್ರಿ 2 ಅವರ್ಸಿಗೆ ಒಂದು ಬೆಲ್ ರಿಂಗ್ ಆಗುತ್ತೆ, ಆಗ ಅವರವರ ವಾಟರ್ ಬಾಟ್ಲಲ್ಲಿ ನೀರು ಕುಡಿಬೇಕು. ಸೊ ಆ ಕಾನ್ಸೆಪ್ಟ್ ಹೇಗೆ ನಡೀತಾ ಇದೆ ಅಂತ ನೋಡಲಿಕ್ಕೆ ನಾನು ಇನ್ಸ್ಪೆಕ್ಟ್ ಮಾಡಲಿಕ್ಕೆ ಹೋದಾಗ ತುಂಬ ಮಕ್ಕಳು ಚಪ್ಪಲಿ ಹಾಕದೆ ಇದ್ದರು. ಸೊ ಅದಕ್ಕೆ ನಾನು ಏನು ಅನಿಸಿತಂದರೆ, ನನ್ನ ಗಾಡಿಯಲ್ಲೇ ನಾನು ಸ್ವಲ್ಪ ಚಪ್ಪಲಿಗಳನ್ನು ಹಾಕ್ತೇನೆ, ಮತ್ತು ಆ ಥರ ಯಾರಾದರೂ ಸ್ಟೂಡೆಂಟ್ಸ್ ಕಂಡ್ರೆ, ಸ್ಟೂಡೆಂಟ್ಸ್ ಮಾತ್ರ ಅಲ್ಲ ದೊಡ್ಡವರು ಕೂಡ, ಅವರಿಗೆ ಇದನ್ನು ಕೊಡೋಣ ಅಂತ. ಬಟ್ ಸರ್ಪ್ರೈಸಿಂಗ್ಲಿ ತುಂಬ ಚಪ್ಪಲಿ ಕೊಡ್ತಾ ಇದ್ದೇನೆ. ಆ್ಯಂಡ್ ಆಲ್ಸೋ ನನ್ನ ಫ್ರೆಂಡ್ಸ್ಗಳು ಕೂಡ ಏನು ಮಾಡಿದ್ದಾರೆ ಅಂದರೆ, ನೀನು ಈ ಕೆಲಸ ಮಾಡ್ತಾ ಇದೆಯಾ, ನಾವು ಸಪೋರ್ಟ್ ಮಾಡ್ತೇವೆ ಅಂತ ಹೇಳಿಬಿಟ್ಟು ಅವರು ಕೂಡ ಸ್ವಲ್ಪ ಫಂಡಿಂಗ್ ಮಾಡಿದ್ದಾರೆ. ಒಂದು ಎರಡನೇದು, ದೂರದ ಪ್ರದೇಶದಲ್ಲಿರುವವರು ಕೂಡ ಅವರವರ ಊರುಗಳಲ್ಲಿ ಇದನ್ನು ಅವರು ರೆಪ್ಲಿಕೇಟ್ ಮಾಡಿದ್ದಾರೆ. ಸೊ ಬೇರೆ ಕಡೆಯಲ್ಲಿ ಕೂಡ ಈ ಪ್ರಾಜೆಕ್ಟ್ ಈಗ ನಡೀತಾ ಇದೆ. ಅವರವರ ಯಾವುದು ವೆಹಿಕಲ್ಸ್ಗಳಲ್ಲಿ ಚಪ್ಪಲಿ ಆಗ್ತಾ ಇದ್ದಾರೆ. ಪ್ಲಸ್ ನಾನು ಕೆಲವು ಆಫೀಸರ್ಸ್ಗಳಿಗೂ ಕೂಡ ಹೇಳಿದ್ದೇನೆ. ಅವರು ಕೂಡ ಏನು ಹೇಳಿದ್ದಾರೆ ಅಂದರೆ, ಅವರ ಗಾಡಿಗಳಲ್ಲಿ ಈ ಥರ ಮಾಡ್ತೇವೆ ನಾವು, ಹಳ್ಳಿಗಳಲ್ಲಿ ಎಸ್ಪೆಷಲಿ ಈ ಥರ ಒಂದು ಕಾನ್ಸೆಪ್ಟನ್ನು ಮಾಡೋಣ ಅಂತ ವಿ ಹ್ಯಾವ್ ಕಮ್ ಫಾರ್ವರ್ಡ್. ಸೊ ಅದಕ್ಕೆ ನಮ್ಮಿಂದ ಆದಷ್ಟು ನಾವು ಮಕ್ಕಳಿಗೆ ಈ ಥರ ಚಪ್ಪಲಿಯನ್ನು ಡಿಸ್ಟ್ರಿಬ್ಯೂಟ್ ಮಾಡೋದು, ಇದು ಒನ್ ಟೈಮ್ ಅಫೇರ್ ಅಲ್ಲ, ಇದು ಒಂದು ಆನ್ ಗೋಯಿಂಗ್ ಕಂಟಿನ್ಯೂಸ್ ಪ್ರಾಜೆಕ್ಟ್ ಆಗಿ ನಾವು ಮಾಡೋಣ ಅಂತ ನಾವೊಂದು ನಿಶ್ಚಯ ಮಾಡಿದ್ದೇವೆ.